ಟರ್ಕಿಯ ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ ಭದ್ರತಾ ಕ್ಲಿಯರೆನ್ಸ್ ತಡೆ ಹಿಡಿದಿದ್ದರ ವಿಚಾರಣೆ ನಡೆಸಿದ ದಿಲ್ಲಿ ಹೈಕೋರ್ಟ್ ಅನಂತರ ಸ್ವಾರಿ ಹೇಳುವುದಕ್ಕಿಂತ ಸೇಫ್ ನೋಡುವುದು ಮುಖ್ಯ ಎಂದಿತ್ತು. ಟರ್ಕಿಯು ಪಾಕಿಸ್ತಾನವನ್ನು ಬೆಂಬಲಿಸಿತು ಎಂಬ ಕಾರಣಕ್ಕೆ ಮೇ 15ರಂದು ಟರ್ಕಿಯ ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ನ ಭದ್ರತಾ ಕ್ಲಿಯರೆನ್ಸ್ ತಡೆ ಹಿಡಿಯಿತು. ಭಾರತದ ಬಿಎಸ್ಎಫ್ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ ಈ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಇದನ್ನು ಆ ವಿಮಾನಯಾನ ಸಂಸ್ಥೆಯು ದಿಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿತ್ತು. ಸೆಲೆಬಿ ಪರ ವಕೀಲ ಮುಕುಲ್ ರೋಹಟಗಿ ಹಾಜರಾಗಿದ್ದರು. ಒಂಟಿ ಪೀಠದ ಜಸ್ಟಿಸ್ ಸಚಿನ್ ದತ್ತಾ ಅವರು ನಿಯಮವು ಸೇಫ್ ಆಗಿರಬೇಕು ಹೊರತು ಅನಂತರದ ಸಾರಿ ಅಲ್ಲ ಎಂದು ಹೇಳಿದರು. ಭಾರತದಲ್ಲಿ 10,000 ಸಿಬ್ಬಂದಿಗಳೊಡನೆ 9 ವಿಮಾನ ನಿಲ್ದಾಣಗಳಲ್ಲಿ ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ ವಿಮಾನ ಓಡಿಸುತ್ತಿದೆ. ವರ್ಷದಲ್ಲಿ 58,000 ಹಾರಾಟ ಇದೆ. 5,40,000 ಟನ್ ಸರಕು ಸಾಗಣೆಯನ್ನ ಮಾಡುತ್ತಿದೆ. ನಮ್ಮದು ಗಣ್ಯ ಸಂಸ್ಥೆ. ಉದ್ಯೋಗಿಗಳ ಗತಿಯೇನು? ರಾಜಕೀಯ ಯುದ್ಧ ನಮ್ಮ ಕೈಯಲ್ಲಿಲ್ಲ ಎಂದು ಸೆಲೆಬಿ ಪರ ವಾದಿಸಲಾಯಿತು. ಸರ್ಕಾರದ ವಾದವನ್ನು ಕೇಳಿದ ಬಳಿಕ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ.